ಭಟ್ಕಳ ಮುರುಡೇಶ್ವರದ ಸಮುದ್ರದಲ್ಲಿ ಈಜಲು ತೆರಳಿದ್ದ 5 ಜನರ ತಂಡದಲ್ಲಿ 2 ನೀರು ಪಾಲಾಗಿದ್ದು 3 ಜನರು ಬಚಾವಾಗಿದ್ದಾರೆ. ಸಮುದ್ರ ಪಾಲಾಗಿದ್ದ ಇಬ್ಬರಲ್ಲಿ ಒಂದು ಮೃತದೇಹ ಸಿಕ್ಕಿದೆ. ಶಿವಮೊಗ್ಗದ ಆಗುಮೆ ನಿವಾಸಿ 23 ವರ್ಷದ ಸುಶಾಂತ್ ಮೃತದೇಹ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ 21 ವರ್ಷದ ಅಭ್ರೇರಶೇಖ ಅವರ ಮೃತದೇಹ ಇನ್ನೂ ಕೂಡ ಸಿಗದೆ ಮೃತದೇಹಕ್ಕಾಗಿ ಈಗಲೂ ಶೋಧ ಕಾರ್ಯ ನಡೀತಾ ಇದೆ. ಸದ್ಯ ಮುರುಡೇಶ್ವರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರ ಸ್ನೇಹಿತರ ಆಕ್ರಂದನದ ಕೂಗು ಮುಗಿಲು ಮುಟ್ಟಿದೆ. और एक आते हैं कहीं और एक वो देखो वहीं वो देखो हाँ और वहाँ ही और एक वहीं से अभी जंदी और एक उन्हें आने होता नहीं उसे डूबते ही है। देख देख पब्लिक पूरी देखते ही देख ಅಲ್ಲ ಅಲ್ಲ ಆ ಕಡೆ ಬಾ ಅಲ್ಲ ನೀ ಆ ಕಡೆ ಹೋಗು ಅಂತ ಅವನಿಗೆ ದೂರ ಆಗ್ತದೆ ಭಾಳ ನೀ ಹೋಗು ಅಂತ ಇರೋದೆ.